भक्तिकरं प्रियचारुतरं नटनार्दन नागरराजकुलं कुलकामिनि मानसलास्यकरं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं करतालकलं कलकण्ठरवं ऋतुवाद्यसुवीणिकया मधुरं निजभक्तिगुणाव्रतनाट्यधरं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं युगधर्मयुतं पुनर्नन्दसुतं धरणीसुचित्रं भवभावोदितं तनुध्यानचितं निजवासयुतं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं अरुणं नयनं चरणं वसनं वदने स्खलितं स्वकनामधरं कुरुते सुरसं जगता जीवनं प्रणमामि शचीसुतगौरवरं प्रणमामि शचीसुतगौरवरं प्रणमामि शचीसुतगौरवरं हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। हरे कृष्ण। श्री शचीसुताष्टकम की जय। जय जय श्री चैतन्य जय नित्यानंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय अद्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय अद्वैत चंद्र जय गौर भक्त वृंद जय जय श्री चैतन्य जय नित्यानंद जय द्वैत चंद्र जय गौर भक्त वृंद जय जय श्री चैतन्य जय नित्यानंद जय चंद्र जय गौर गौरांग गौरांग नित्यानंद गौरांग 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 नित्यानंद गौरांग 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 नित्यानंद गौरांग नित्यानंद 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 गौरांग नित्यानंद 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 गौरांग नित्यानंद 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 गौरांग नित्यानंद 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 गौरांग 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 नित्यानंद ಶ್ರೀ ಗೌರ್ನಿತಾಯ್ ಕಿ ಜೈ. ಹರೇ ಕೃಷ್ಣ. ಶುರು ಮಾಡುವ ಇವತ್ತಿನ ಕ್ಲಾಸ್. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ಲೋಕ 43. ನಿನ್ನೆ ಒಂದು ಇದ್ರಲ್ಲಿ ಶಚಿಮಾತೆ ಈ ಒಂದು ವಸ್ತುಗಳನ್ನ ನೀನ್ ಯಾಕೆ ಕದೀತಾ ಇದ್ಯಾ, ಜೊತೆಗೆ ಬೇರೆ ಮಕ್ಕಳನ್ನ ಹೊಡಿತೀಯಾ, ಯಾಕೆ ಹೊಡಿತೀಯಾ, ಇತರ ಮನೆಗಳಿಗೆ ಹೋಗುದಾದ್ರೂ ಯಾಕೆ, ನೀನು ನಿನ್ನ ಸ್ವಂತ ಮನೆಯಲ್ಲಿ ನಿನ್ಗೇನ್ ಕಡಿಮೆ ಆಗಿದೆ ಅಂತೇಳಿ ಕೇಳ್ತಾರೆ. ನಿತ್ಯನ ಇವರು ಚೈತನ್ಯ ಮಹಾಪ್ರಭುಗಳಿಗೆ. ಹಾಗೆ ಮತ್ತೆ ಹೇಳ್ತಾರೆ,
ಹೀಗೆ ತಾಯಿಯಿಂದ ಬೈಗಳ ಕೇಳಿದ ಪ್ರಭುಗಳು ಕುಪಿತರಾಗಿ ಒಂದು ಕೋಣೆಯ ಒಳಹೊಕ್ಕು ಅಲ್ಲಿನ ಮಡಕೆಗಳೆಲ್ಲವನ್ನ ಒಡೆದು ಹಾಕಿ ಬಿಡ್ತಾರಂತೆ. ಅವರಿಗೆ ಆ ತಾಯಿಯ ಮಾತು ಕೇಳಿ ಒಂಥರ ಸಿಟ್ಟು ಬಂದಾಗೆ ಕೋಣೆಗೆ ಹೋಗಿ ಮಡಕೆಗಳನ್ನೆಲ್ಲ ಒಡೆದು ಹಾಕ್ತಾರಂತೆ. ಹಾಗೆ ಅಂತ ಹೊತ್ತಿನಲ್ಲೇ ಶಚಿಮಾತೆ ತನ್ನ ಮಗನನ್ನ ತೊಡೆಯ ಮೇಲೆ ಇಟ್ಕೊಂಡು ಸಮಾಧಾನ ಹೇಳ್ತಾರೆ. ಆಮೇಲೆ ಪ್ರಭುಗಳಿಗೆ ತಮ್ಮ ತಪ್ಪು ಗೊತ್ತಾಗಿ ತುಂಬಾ ನಾಚಿಕೆ ಆಗ್ತಾ ಇತ್ತಂತೆ. ತಾನು ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಕೊಂಡು ಅವರಿಗೆ ನಾಚಿಕೆ ಆಗ್ತದಂತೆ. ಆಮೇಲೆ ಒಂದ್ಸಲ ಮಗು ಚೈತನ್ಯ ಮಹಾಪ್ರಭುಗಳು ತಮ್ಮ ಮೃದುವಾದ ಕೈಯಿಂದ ತಾಯಿಯನ್ನ ಹೊಡಿತಾರಂತೆ. ಆಗ ಅವರ ತಾಯಿ ಮೂರ್ಛಿತರಾದಂತೆ ನಟಿಸ್ತಾರೆ. ಅದನ್ನ ನೋಡಿದ ಪ್ರಭುಗಳು ಅಳಲಿಕ್ಕೆ ಮೊದಲಿಡ್ತಾರೆ. ಅಂದ್ರೆ ನಿಜವಾಗಿ ತಾಯಿ ಮೂರ್ಛೆ ಹೋದ್ಲೇನೋ ಅಂತ ಹೇಳ್ಕೊಂಡು ಅವರು ಅಳ್ಲಿಕ್ಕೆ ಶುರು ಮಾಡ್ತಾರೆ. ಆಗ ನೆರೆಹೊರೆ ಹೆಂಗಸರೆಲ್ಲ ಬಂದು ಚೈತನ್ಯರಿಗೆ ಹೇಳ್ತಾರೆ, ಮಗು ನಿನ್ನ ತಾಯಿಗೆ ಎಲ್ಲಿಂದಾದಲಾದ್ರೂ ನೀನು ಒಂದು ತೆಂಗಿನಕಾಯಿನ ತಂದು ಕೊಡು, ಆಗ ಆಕೆ ಗುಣವಾಗ್ತದೆ ಅಂತೇಳಿ ಹೇಳ್ತಾರಂತೆ. ಹಾಗೆ ಚೈತನ್ಯರು ಹೊರ ಹೋಗ್ತಾರೆ. ತಕ್ಷಣವೇ 2 ತೆಂಗಿನಕಾಯಿಗಳನ್ನ ತಗೊಂಡ್ ಬರ್ತಾರೆ. ಅಲ್ಲಿ ನೆರೆದಿದ್ದ ಸ್ತ್ರೀಯರೆಲ್ಲರಿಗೂ ಕೂಡ ಇಂತಹ ಒಂದು ಅದ್ಭುತ ಕಾರ್ಯಗಳನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಅಷ್ಟು ಬೇಗ ಹೇಗೆ ಅವನು ತಗೊಂಡ್ ಬಂದ ಅಂತ ಹೇಳ್ಕೊಂಡು. ಹಾಗೆ ಕೆಲವೊಂದ್ಸಲ ಆತರ ಪ್ರಭುಗಳು ಮೀಯಲಿಕ್ಕೆ ಅಂತ ಸ್ನಾನ ಮಾಡ್ಲಿಕ್ಕೆ ಅವರ ಏಜಿನ ಮಕ್ಕಳ ಜೊತೆಗೆ ಹುಡುಗರ ಜೊತೆಗೆ ಗಂಗಾ ನದಿಗೆ ಹೋಗ್ತಾರೆ. ಆಸುಪಾಸಿನಲ್ಲಿ ಇರುತ್ತಿದ್ದ ಕೆಲವು ಕನ್ಯೆಯರು ಕೂಡ ವಿವಿಧ ದೇವತೆಗಳ ಪೂಜೆಗೆಂದು ಗಂಗೆಯ ತಡಿಗೆ ಬರ್ತಾ ಇದ್ರಂತೆ. ಆ ಒಂದು ಗಂಗಾ ನದಿಗೆ ಸ್ನಾನಕ್ಕೆ ಅಂತ ಹೋಗುವಾಗ ಅಲ್ಲಿಯ ಹತ್ರದ ಆಸುಪಾಸಿನಲ್ಲಿರುವ ಕನ್ಯೆಯರು ಕೂಡ ಅಲ್ಲಿ ದೇವತೆಗಳ ಪೂಜೆ ಮಾಡ್ಲಿಕ್ಕೆ ಅಂತ ಗಂಗಾ ತಡಿಗೆ ಬರ್ತಾರಂತೆ. ಹಾಗೆ ಬರುವಾಗ ಬಾಲಕಿಯರು ಗಂಗೆಯಲ್ಲಿ ಮಿಂದು ದೇವತಾ ಪೂಜೆಯಲ್ಲಿ ನಿರತರಾಗಿದ್ದಾಗ ತರುಣ ಪ್ರಭುಗಳು ಅಲ್ಲಿಗೆ ಬಂದು ಬಾಲಕಿಯರ ನಡುವೆ ಬಂದು ಕೂತ್ಕೊಳ್ತಾ ಇದ್ರಂತೆ. ಆಗ ಬಾಲಕಿಯರನ್ನು ಉದ್ದೇಶಿಸಿ ಮತ್ತೆ ಹೇಳ್ತಾರೆ ಪ್ರಭುಗಳು, ನನ್ನನ್ನ ಪೂಜಿಸಿ, ನಾನು ನಿಮಗೆ ಯೋಗ್ಯ ಗಂಡಂದಿರನ್ನ ಅನುಗ್ರಹಿಸುವೆ, ಇಲ್ಲವೇ ನೀವು ಕೋರಿದ್ದನ್ನು ಕೊಡುವೆ. ಗಂಗಾದೇವಿ ಹಾಗೂ ದುರ್ಗಾ ಮಾತೆ ನನ್ನ ಸೇವಕಿಯರು, ಆ ಶಿವನೇ ನನ್ನ ದಾಸನೆಂದು ಹೇಳಿದ ಮೇಲೆ ಬೇರೆಯವರ ವಿಚಾರದಲ್ಲಿ ಹೇಳಬೇಕಾದೇನಿದೆ ಅಂತ ಹೇಳ್ಕೊಂಡು ಆ ಬಾಲಕಿಯರನ್ನು ಉದ್ದೇಶಿಸಿ ಹೇಳ್ತಾರೆ. ಆವಾಗ ಬಾಲಕಿಯರು ಏನ್ ಮಾಡ್ತಾರೆ, ಅವರು ಪ್ರಭುಗಳ ಈ ವರ್ತನೆಯಿಂದ ಅವರಿಗೆಲ್ಲ ಸಿಟ್ಟು ಬರುತ್ತೆ. ಅವರೆಲ್ಲ ಒಟ್ಟಾಗಿ ಹೇಳ್ತಾರಂತೆ, ನಮ್ಮ ಹಳ್ಳಿಯು ಮಾಡಿಕೊಂಡಿರುವ ನೆಂಟಸ್ತನದ ಪ್ರಕಾರ ನೀನು ನಮ್ಮ ಅಣ್ಣನಿದ್ದಂತೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ ಅವರೆಲ್ಲ. ಹಾಗೆ ಆಮೇಲೆ ಆದ್ರಿಂದ ಹೀಗೆಲ್ಲ ವರ್ತಿಸುವುದು ನೀನು ತರವಲ್ಲ. ನಾವು ದೇವತೆಗಳ ಪೂಜೆಗೆ ಅಂತ ಇರಿಸಿಕೊಂಡಿರುವ ಈ ಸಲಕರಣೆಗಳನ್ನ ನೀನು ತಗೊಂಡೋಗ್ಬೇಡ. ಹಾಗೆ ಮಾಡಿ ಇಲ್ಲಿ ಅಶಾಂತಿಯನ್ನ ಉಂಟು ಮಾಡ್ಬೇಡ. ನಾವು ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಅಂತ ಬಂದಿರುವಂತದ್ದು. ಅಲ್ಲಿ ಬಂದಾಗ ನೀನು ಇದನ್ನೆಲ್ಲ ತೆಗೆಯೋದು ಆತರ ಎಲ್ಲ ಮಾಡಿದ್ರೆ ನಮ್ಗೆ ಇಲ್ಲಿ ಪೂಜೆ ಮಾಡ್ಲಿಕ್ಕಾಗಲ್ಲ. ಅಶಾಂತಿಯನ್ನ ಉಂಟು ಮಾಡ್ಬೇಡ ಅಂತ ಹೇಳ್ತಾರಂತೆ. ಅವಾಗ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಬಾಲಕ ಹೇಳ್ತಾರೆ, ನನ್ನ ಪ್ರಿಯ ಸಹೋದರಿಯರೇ, ಅಂದ್ರೆ ಅಣ್ಣನಂತೆ ಅಂತ ಅವ್ರು ಹೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ನನ್ನ ಪ್ರಿಯ ಸಹೋದರಿಯರೇ, ನಿಮ್ಮನ್ನು ಮದುವೆ ಆಗಲಿರುವ ಗಂಡಂದಿರೆಲ್ಲರೂ ಮನೋಹರ ರೂಪಿನವರಾಗಿರಲಿ ಎಂಬ ವರವನ್ನ ನಾನು ನಿಮ್ಗೆ ಕೊಡ್ತೇನೆ ಅಂತೇಳಿ ಹೇಳ್ತಾರಂತೆ. ಮತ್ತೆ ನಿಮ್ಮ ಗಂಡಂದಿರಾಗುವ ಹುಡುಗರು ಪಂಡಿತರು, ಚತುರರು ಆಗಿರುತ್ತಾರೆ, ತರುಣರೂ ಆಗಿರುತ್ತಾರೆ, ಹೇರಳವಾಗಿ ಸಂಪತ್ತನ್ನು ಧಾನ್ಯವನ್ನು ಪಡೆದಿರುತ್ತಾರೆ. ಅಷ್ಟೇ ಅಲ್ಲ, ನಿಮ್ಮಲ್ಲಿ ಪ್ರತಿ ಕನ್ಯೆಗೂ 7 ಗಂಡು ಮಕ್ಕಳಾಗ್ತವೆ. ಆ ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ, ದೀರ್ಘಾಯುಗಳಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿದ ವರವನ್ನ ಕೇಳಿ ಆ ಬಾಲಕಿಯರಿಗೆಲ್ಲ ತಮ್ಮೊಳಗೆ ಬಹು ಹರ್ಷ ಪಡ್ತಾರೆ. ಇಷ್ಟೊಂದು ಏನು ವರವನ್ನ ಎಲ್ಲವೂ ಅವರಿಗೆ ಖುಷಿಯಾಗುವಂತ ಹಾಗೆ ಕೊಟ್ಟಿದ್ದಾರೆ. ಅದನ್ನ ಕೇಳಿ ಹರ್ಷ ಪಡ್ತಾರೆ. ಆದ್ರೆ ಬಹಿರಂಗವಾಗಿ ಸ್ತ್ರೀ ಸಹಜ ಸ್ವಭಾವಕ್ಕೆ ಅನುಗುಣವಾಗಿ ಹುಸಿ ಕೋಪವನ್ನ ನಟಿಸುತ್ತಾ ಪ್ರಭುಗಳನ್ನ ನಿಂದಿಸ್ತಾರಂತೆ ಅವರು. ಅಲ್ಲಿದ್ದ ಬಾಲಕಿಯರಲ್ಲಿ ಕೆಲವರು ಓಡಿ ಹೋದಾಗ ಪ್ರಭುಗಳಿಗೆ ಸಿಟ್ಟು ಬರ್ತದೆ. ಕೋಪದಿಂದಲೇ ಓಡಿ ಹೋಗುತ್ತಿದ್ದ ಕನ್ಯರನ್ನ ಕೂಗಿ ಕರೆದು ಹೇಳ್ತಾರೆ ಹೀಗೆ ಅಂತ, ನೀವು ಜಿಪುಣತನ ಮಾಡಿ ನೈವೇದ್ಯವನ್ನು ನನಗೆ ಅರ್ಪಿಸದಿದ್ದರೆ ಈಗಾಗಲೇ 4 ಹೆಂಡತಿಯರುಳ್ಳ ಮುದುಕ ಗಂಡನು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಿಗುತ್ತಾನೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರಂತೆ. ಅವ್ರನ್ನ ಕೇಳದೆ ಓಡಿ ಹೋಗ್ತಾ ಇದ್ದ ಹುಡುಗಿಯರಿಗೆ ಉದ್ದೇಶಿಸಿ ಆ ರೀತಿ ಹೇಳ್ತಾರೆ. ಪ್ರಭು ಚೈತನ್ಯರು ನೀಡಿದರೆಂದು ಹೇಳಲಾದ ಶಾಪವನ್ನ ಕೇಳಿದ ಬಾಲಕಿಯರು ಅವರಿಗೆ ಅಸಾಧಾರಣವಾದದ್ದೇನೋ ತಿಳಿದಿರಬಹುದು, ಅಥವಾ ಈತ ದೇವತೆಗಳಿಂದ ಅನುಗ್ರಹಿತನಾಗಿರಬಹುದು ಅಂತ ಅನ್ಕೊಳ್ತಾರೆ. ಆತ ಕೊಟ್ಟ ಶಾಪ ನಿಜವಾಗಿ ಬಿಡಬಹುದೇನೋ ಎಂಬ ಭಯ ಅವರಿಗೆ ಹುಟ್ಟುತ್ತದೆ ಅಂತೆ ಅಲ್ಲಿ. ಆಮೇಲೆ ತರುವಾಯ ಬಾಲಕಿಯರು ನೈವೇದ್ಯವನ್ನ ಪ್ರಭುಗಳ ಎದುರಿಗೆ ತಂದು ಹಿಡಿತಾರೆ. ಪ್ರಭುವರಿಯರು ನೈವೇದ್ಯವನ್ನ ಸ್ವೀಕರಿಸಿ ಬಾಲಕಿಯರು ಕೋರಿದ ವರಗಳನ್ನ ನೀಡಿ ಮನ ತುಂಬಿ ಆಶೀರ್ವದಿಸ್ತಾರಂತೆ.
ಆ ಬಾಲಕಿಯರೊಡನೆ ಪ್ರಭುಗಳು ಹೀಗೆ ಹರೇ ಕೃಷ್ಣ, ಉಪಾಯಗಾರಿಕೆಯಿಂದ ನನಗೆ ಮಾತ್ರ ಕೇಳುದಿಲ್ಲ, ನಿಮ್ಗೂ ಕೇಳ್ತದ? ಹರೇ ಕೃಷ್ಣ, ಕೇಳ್ತಾ ಇಲ್ವಾ? ಹಾ. ಬಾಲಕಿಯರೊಡನೆ ಪ್ರಭುಗಳು ಹೀಗೆ ಉಪಾಯಗಾರಿಕೆಯಿಂದ ನಡ್ಕೊಂಡದನ್ನ ಊರ ಜನರಿಗೆ ತಿಳಿದಾಗ ಅದು ಅವರಲ್ಲಿ ಅಸಂತೋಷದ ಭಾವವನ್ನೇನು ಉಂಟು ಮಾಡಲಿಲ್ಲ. ಪ್ರತಿಯಾಗಿ ಊರ ಜನ ಈ ಪ್ರಸಂಗದಿಂದ ಸಂತೋಷವನ್ನೇ ಅನುಭವಿಸಿದ್ರಂತೆ. ಒಂದು ದಿನ ವಲ್ಲಭಾಚಾರ್ಯರ ಮಗಳಾದ ಲಕ್ಷ್ಮಿ ಎನ್ನುವ ಹೆಸರಿನ ಹುಡುಗಿಯು ಮಿಂದು ದೇವತೆಗಳನ್ನ ಪೂಜಿಸಲು ಆ ಗಂಗಾ ನದಿಯ ತಡಕ್ಕೆ ಬರ್ತಾಳಂತೆ. ಲಕ್ಷ್ಮಿ ಅಂತ ಹೇಳ್ಕೊಂಡು, ವಲ್ಲಭಾಚಾರ್ಯರ ಮಗಳು ಅಂತ ಹೇಳ್ಕೊಂಡು ಆ ಲಕ್ಷ್ಮೀ ದೇವಿಯನ್ನ ನೋಡಿದೆ ಪ್ರಭುಗಳು ಆಕೆಯಲ್ಲಿ ಅನುರಕ್ತರಾಗ್ತಾರೆ. ಹಾಗೆಯೇ ಲಕ್ಷ್ಮಿಯು ಕೂಡ ಪ್ರಭುವರಿಯರನ್ನ ಕಂಡದ್ದೇ ತನ್ನ ಮನಸ್ಸಿನಲ್ಲಿ ತೃಪ್ತ ಭಾವವನ್ನ ಅನುಭವಿಸ್ತಾಳಂತೆ. ಒಬ್ಬರಲ್ಲಿ ಇನ್ನೊಬ್ಬರಿಗಿದ್ದ ಪರಸ್ಪರ ಒಲವು ಜಾಗೃತವಾಯಿತು. ಆಗಿನ ಅವರಿರ್ವರ ಯೋಚನೆಯಿಂದ ಆಲೋಚನೆ ಎಳೆತನದ ಭಾವನೆಗಳಿಂದ ಕೂಡಿತ್ತಾದರೂ ಅವರಿಬ್ಬರು ಪರಸ್ಪರರಿಂದ ಆಕರ್ಷಿತರಾಗಿದ್ದುದು ಎದ್ದು ಕಾಣ್ತಾ ಇತ್ತು ಅಂತೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಒಬ್ಬರನ್ನೊಬ್ಬರು ನೋಡಿ ಅವರಿಬ್ಬರು ಮನಸ್ಸಿನಲ್ಲಿ ಸಹಜ ಸಂತೋಷವನ್ನ ಅನುಭವಿಸ್ತಾರೆ. ದೇವತೆಗಳನ್ನ ಪೂಜಿಸುವ ನೆಪದಲ್ಲಿ ಅವರ ಮನಸ್ಸಿನ ಭಾವನೆಗಳು ಪ್ರಕಟಗೊಂಡವು ಅಂತ ಹೇಳ್ಕೊಂಡು ಆ ಗಂಗಾ ನದಿಯ ತಟಕ್ಕೆ ಬಂದಾಗ ಅವರಿಬ್ಬರ ಭಾವಗಳು ಪ್ರಕಟಗೊಳ್ತವೆ. ಮನಸ್ಸಲ್ಲಿ ಏನು ಅನ್ಕೊಂಡಿದ್ರು ಅದು ಪ್ರಕಟಗೊಳ್ತವೆ. ಹಾಗೆ ಮತ್ತೆ ಪ್ರಭು ಹೇಳ್ತಾರೆ ಲಕ್ಷ್ಮಿಗೆ, ನಾನು ಪರಮ ಪುರುಷ, ಆದ್ದರಿಂದ ಸುಮ್ಮನೆ ನನ್ನನ್ನು ಪೂಜಿಸು. ನನ್ನನ್ನು ಪೂಜಿಸಿದೆ ಆದರೆ ನೀನು ಅಪೇಕ್ಷಿಸುವ ವರ ನಿನಗೆ ದೊರೆಯುತ್ತದೆ ಅಂತ ಹೇಳ್ಕೊಂಡು ಆ ಲಕ್ಷ್ಮಿ ಹತ್ರ ಕೂಡ ಹೇಳ್ತಾರೆ. ಹಾಗೆ ದೇವೋತ್ತಮ ಪರಮ ಪುರುಷ ಶ್ರೀ ಚೈತನ್ಯ ಮಹಾಪ್ರಭುಗಳ ಆಜ್ಞೆಯನ್ನ ಕೇಳಿದವಳೆ ಲಕ್ಷ್ಮಿಯು ಆ ಕೂಡಲೇ ಅವರಿಗೆ ಶ್ರೀಗಂಧ ಚೂರ್ಣವನ್ನು ಹೂವುಗಳನ್ನು ಅರ್ಪಿಸಿ ಪೂಜಿಸ್ತಾಳೆ. ಅವರ ಕೊರಳಿಗೆ ಮಲ್ಲಿಗೆಯ ಹಾರ ಹಾಕಿ ಪ್ರಾರ್ಥನೆ ಸಲ್ಲಿಸ್ತಾಳೆ. ಲಕ್ಷ್ಮಿಯಿಂದ ಪೂಜೆಗೊಂಡ ಪ್ರಭುವರಿಯರು ಮುಗುಳ್ನಗಲು ಪ್ರಾರಂಭಿಸ್ತಾರಂತೆ. ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನ ಓದುವುದರ ದ್ವಾರ ಅವರು ಆಕೆಯ ಮನದಿಂಗಿತಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೇನೆ ಮುಂದೆ ಹೇಳ್ತಾರೆ, ಪ್ರಿಯ ಗೋಪಿಯರೇ, ನನ್ನನ್ನು ನಿಮ್ಮ ಗಂಡನಾಗಿ ಪಡೆಯಲು ಅಂದ್ರೆ ಭಾಗವತದ ಒಂದು ಇದು ಅಂತ ಹೇಳಿದ್ರೆ 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣ ಗೋಪಿಯರನ್ನು ಉದ್ದೇಶಿಸಿ ಹೇಳಿದ್ದ ಒಂದು ಶ್ಲೋಕ. ಪ್ರಿಯ ಗೋಪಿಯರೇ, ನನ್ನನ್ನು ನಿಮ್ಮ ಗಂಡನಾಗಿ ಪಡೆಯಲು ಸುಗ ನೀವು ನನ್ನನ್ನು ಪೂಜಿಸುತ್ತಿರುವುದಕ್ಕೆ ನಾನು ಅನುಮೋದನೆ ಇದೆ. ನಿಮ್ಮ ಅಪೇಕ್ಷೆಯು ಈಡೇರಲಿ ಎಂದು ಹಾರೈಸುವೆ, ಅಲ್ಲದೆ ಆ ಅಪೇಕ್ಷೆಯು ಈಡೇರಿಕೆಗೆ ಅರ್ಹವಾದದ್ದು ಆಗಿದೆ ಅಂತ ಹೇಳ್ಕೊಂಡು ಅಲ್ಲಿ ಕೃಷ್ಣ ಹೇಳಿರ್ತಾರೆ. ಹಾಗೆ ಇಲ್ಲಿ ಕೂಡ ಪ್ರಭು ಹಾಗೆ ಹೇಳ್ತಾರೆ. ಹೀಗೆ ತಮ್ಮಿರುವರ ಮನಸ್ಸಿನಲ್ಲಿದ್ದುದನ್ನು ಒಬ್ಬರಿಗೊಬ್ಬರು ಹೇಳಿಕೊಂಡಿದ್ದಾದ ಬಳಿಕ ಭಗವಾನ್ ಚೈತನ್ಯ ಹಾಗೂ ಲಕ್ಷ್ಮಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಬಹು ಗಂಭೀರವಾದ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಲೀಲೆಯನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಬಲ್ಲರು ಅಂತೇಳಿ. ಅಂದ್ರೆ ಮುಂದೆ ಭಗವಾನ್ ಚೈತನ್ಯರ ಈ ಉದ್ದಟ ವರ್ತನೆಯನ್ನ ನೋಡಿದ ಅಕ್ಕಪಕ್ಕದ ಮನೆಗಳವರು ಶಚಿಮಾತೆ ಹಾಗೂ ಜಗನ್ನಾಥ ಮಿಶ್ರರನ್ನು ಕಂಡು ಅವರನ್ನು ಸ್ವಲ್ಪ ಗದರಿಸಿಕೊಂಡರು. ಹೀಗೆ ಗದರಿದವರಲ್ಲಿ ಚೈತನ್ಯರಲ್ಲಿ ಪ್ರೇಮವುಳ್ಳವರೇ, ಅಂದ್ರೆ ಯಾಕೆ ಅವನ ಆ ರೀತಿ ನಡ್ಕೊಳ್ತಾನೆ ಅಂತ ಹೇಳ್ಕೊಂಡು ಅವರ ಒಂದು ಇದ್ರಲ್ಲಿ ಹೇಳಿರ್ಬೋದು. ಹಾಗೆ ಆ ಗದರಿದವರು ಕೂಡ ಚೈತನ್ಯ ಮಹಾಪ್ರಭುಗಳ ಮೇಲೆ ಪ್ರೇಮ ಉಳ್ಳವರೇ ಆಗಿರ್ತಾರೆ ಅಂತ. ಒಂದು ದಿನ ಸಚಿಮಾತೆ ಮಗನನ್ನು ಗದರಿಸಿಕೊಳ್ಳಲು ಬಯಸಿ ಅವನನ್ನು ಹಿಡಿಯ ಹೊರಟಳು. ಆದರೆ ಹುಡುಗ ಆಕೆಯ ಕೈಗೆ ಸಿಗದೆ ಓಡಿ ಹೋಗ್ತಾರೆ ಅಂತೆ. ಇಡೀ ಬ್ರಹ್ಮಾಂಡವನ್ನು ಪಾಲಿಸುವವನೇ ಆದರೂ ಪ್ರಭುವು ಹೋಗಿ ತಿರಸ್ಕೃತವಾದ ಅಡುಗೆ ಪದಾರ್ಥಗಳನ್ನ ಎಸೆಯಲಾಗುತ್ತಿದ್ದ ಗುಂಡಿಯೊಳಗೆ ಓಡಿದ ಮಡಕೆಗಳ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಆಯಾ ದಿನದ ಅಡುಗೆಯಾದ ಬಳಿಕ ಅಂದು ಬಳಸಿದ ಮಡಿಕೆಗಳನ್ನು ಆ ಹಳ್ಳಕ್ಕೆ ಎಸೆಯಲಾಗುತ್ತಿತ್ತು. ಅಂದ್ರೆ ಹೊಸ ಹೊಸ ಮಡಿಕೆಯಲ್ಲೇ ಅಡಿಗೆ ಮಾಡುದು. ಹಾಗೆ ಅವತ್ತು ನೈವೇದ್ಯಕ್ಕೆ ಇಟ್ಟ ಆಮೇಲೆ ಅದನ್ನ ತೆಗೆದು ಆ ಒಂದು ಗುಂಡಿಗೆ ಎಸಿತಾರೆ. ಆ ಒಂದು ಗುಂಡಿಯಲ್ಲಿ ಹೋಗಿ ಕೂತ್ಕೊಳ್ತಾರಂತೆ ಇವರು. ಆಮೇಲೆ ಅದನ್ನ ನೋಡಿ ತನ್ನ ಮಗನು ಹೋಗಿ ತಿರಸ್ಕೃತ ಮಡಿಕೆಗಳ ಮೇಲೆ ಕೂತದನ್ನ ಕಂಡ ಶಚಿಮಾತೆಯು ಮಗನ ವರ್ತನೆಯನ್ನ ಪ್ರತಿಭಟಿಸ್ತಾರೆ. ಆ ಮುಟ್ಟಬಾರದ ಮಡಿಕೆಗಳನ್ನ ನೀನೇಕೆ ಮುಟ್ಟಿದೆ? ನೀನೀಗ ಅಪರಿಶುದ್ಧನಾಗಿದ್ದೀಯೇ, ಹೋಗಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಾ ಅಂತೇಳಿ ಮಗನಿಗೆ ಹೇಳ್ತಾರೆ. ತಾಯಿಯ ಈ ಮಾತನ್ನ ಕೇಳಿದ ಚೈತನ್ಯ ಮಹಾಪ್ರಭುಗಳು ಆಕೆಗೆ ಬ್ರಹ್ಮಜ್ಞಾನವನ್ನ ಬೋಧಿಸ್ತಾರೆ. ಮಗನು ಹೇಳಿದ ತತ್ವದ ಮಾತಿನಿಂದ ದಿಗ್ಭ್ರಮೆಗೊಂಡಳಾದರೂ ತಾಯಿ ಶಚಿಯು ಸ್ನಾನ ಮಾಡುವಂತೆ ಮಗನನ್ನು ಬಲವಂತ ಪಡಿಸಿದಳು ಅಂತ ಹೇಳ್ಕೊಂಡು. ಅಂದ್ರೆ ಅವರು ಆತರ ಹೇಳಿದ್ದು ಅವರು ವಾಪಸ್ ಅವರಿಗೆ ಮಾತಾಡ್ತಾರೆ. ಅದನ್ನ ಕೇಳಿ ಆ ಶಚಿಗೆ ದಿಗ್ಭ್ರಮೆ ಆಯ್ತು. ಆದ್ರೂ ಕೂಡ ಸ್ನಾನ ಮಾಡು, ನೀನು ಅಲ್ಲಿ ಒಂದು ಅಪರಿಶುದ್ಧ ಒಂದು ಜಾಗಕ್ಕೆ ಹೋಗಿದ್ಯಲ್ವಾ, ನೀನು ಸ್ನಾನ ಮಾಡು ಅಂತ ಬಲವಂತ ಪಡಿಸ್ತಾರೆ. ಕೆಲವು ಸಲ ಶಚಿಮಾತೆಯು ತನ್ನ ಮಗುವನ್ನ
ಪಕ್ಕದಲ್ಲಿ ಮಲಗಿಸಿಕೊಂಡು ಹಾಸಿಗೆಯಲ್ಲಿ ವಿರಮಿಸುವಳು. ಆಗ ಸ್ವರ್ಗೀಯ ಗ್ರಹ ಲೋಕಗಳ ನಿವಾಸಿಗಳು ಅಲ್ಲಿಗೆ ಬಂದು ಇಡೀ ಮನೆಯನ್ನು ತುಂಬಿಕೊಂಡ ಹಾಗೆ ಆಕೆಗೆ ಕಾಣ್ತಾ ಇತ್ತಂತೆ. ಒಂದ್ಸಲ ಹಾಗೆ ಸಚಿಮಾತೆ ಮಗನಿಗೆ ಹೇಳ್ತಾರೆ, ದಯಮಾಡಿ ಹೋಗಿ ನಿನ್ನ ತಂದೆಯನ್ನು ಕರೆದು ತಾಯಿಯ ಈ ಆದೇಶವನ್ನು ಅನುಸರಿಸಿ. ಪ್ರಭುಗಳು ಹೊರ ಹೊರಡ್ತಾರೆ. ತಾಯಿ ಹೇಳಿದ್ದಕ್ಕೆ ಅವ್ರು ಹೊರ ಹೋಗ್ತಾರೆ. ಹಾಗೆ ಮಗು ಹೊರ ಹೋಗ್ತಿರ್ಬೇಕಾದ್ರೆ ಆತನ ಪಾದ ಪದ್ಮಗಳಿಂದ ಕಿಣಿಕಿಣಿ ನಾದವು ಹೊಮ್ಮುತ್ತದೆ. ಆ ಗೆಜ್ಜೆ ನಾದವನ್ನ ಕೇಳಿ ಪ್ರಭುವಿನ ತಾಯಿ ತಂದೆಗಳಿಬ್ಬರು ಆಶ್ಚರ್ಯಚಕಿತರಾಗ್ತಾರಂತೆ. ಜಗನ್ನಾಥ ಮಿಶ್ರರು ಹೇಳ್ತಾರೆ, ಇದೊಂದು ಅತ್ಯಾಶ್ಚರ್ಯಕರ ಪ್ರಸಂಗವಾಗಿದೆ. ಮಗುವಿನ ಕಾಲಿಗೆ ಯಾವುದೇ ಆಭರಣವನ್ನು ತೊಡಿಸಿಲ್ಲವಾದರೂ ನೂಪುರದ ಸದ್ದು ಕೇಳಿ ಬಂದಿದ್ದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಸಚಿಮಾತೆ ಹೇಳ್ತಾರೆ, ನಾನು ಇನ್ನೂ ಒಂದು ಅದ್ಭುತವನ್ನ ನೋಡಿದೆ. ಸ್ವರ್ಗೀಯ ಲೋಕಗಳಿಂದ ಗುಂಪು ಗುಂಪಾಗಿ ಬಂದ ವ್ಯಕ್ತಿಗಳು ಸಭಾಂಗಣದಲ್ಲಿ ಕಿಕ್ಕಿರಿದು ನೆರೆದಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರಂತೆ. ಹಾಗೆ ಬಂದವರು ಕೋಲಾಹಲಕಾರಿಯಾಗಿ ಮಾತನಾಡ್ತಾ ಇರ್ತಾರೆ. ಅದೇನೆಂಬುದು ಅರ್ಥ ಮಾಡ್ಕೊಳ್ಳಿಕ್ಕೆ ನನ್ನಿಂದ ಆಗ್ಲಿಲ್ಲ. ಅವರು ಯಾರನ್ನೋ ಉದ್ದೇಶಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಿರಬೇಕು ಎಂಬುದು ನನ್ನ ಊಹೆ ಅಂತೇಳಿ ಅವಳಿಗೆ ಏನು ಕಾಣ್ತದೆ ಅವಳ ಕಣ್ಣಿಗೆ ಅದನ್ನ ಅವಳು ಕೂಡ ಹೇಳ್ತಾಳೆ. ಆಗ ಜಗನ್ನಾಥ ಮಿಶ್ರರು ಉತ್ತರ ಕೊಡ್ತಾರೆ, ಅದೇನು ಎನ್ನುವುದರ ಬಗೆಗೆ ಯೋಚಿಸಬೇಡ, ಭಯಕ್ಕೆ ಕಾರಣವಿಲ್ಲ. ವಿಶ್ವಂಬರನಿಗೆ ಸರ್ವದಾ ಮಂಗಳವಾಗಲಿ. ನನಗೆ ಬೇಕಾದದ್ದು ಇದೊಂದೇ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಇದರಿಂದ ನಾವು ಹೆದರ್ಕೊಳ್ಬೇಕಾದದ್ದು ಏನಿಲ್ಲ, ಇದು ಮಂಗಳವಾದದ್ದು ಅಂತ ಹೇಳ್ಕೊಂಡು ಎಲ್ಲ ಮಗನಿಗೆ ವಿಶ್ವಂಬರನಿಗೆ ಸರ್ವದಾ ಮಂಗಳವಾಗಲಿ ಅಂತೇಳಿ ಹೇಳ್ತಾರೆ. ಮತ್ತೊಂದ್ಸಲ ಹೀಗಾಯ್ತು. ತಮ್ಮ ಮಗನ ದುಷ್ಟತನದ ವರ್ತನೆಯನ್ನ ಕಂಡು ಜಗನ್ನಾಥ ಮಿಶ್ರರು ಬಾಲಕನಿಗೆ ನೀತಿ ವಾಕ್ಯಗಳನ್ನ ಹೇಳ್ತಾರೆ. ಅದರ ಜೊತೆಗೆ ಮಗನನ್ನು ಚೆನ್ನಾಗಿ ಬೈದರು ಕೂಡ ಅಂತ. ಏನೋ ಮಾಡಿದ್ದಕ್ಕೆ ಅವರ ವರ್ತನೆ, ದುಷ್ಟತನದ ವರ್ತನೆ ಅಂದ್ರೆ ತುಂಟತನ ಆಗಿರ್ಬೋದು, ಆ ಒಂದು ವರ್ತನೆಗೆ ಮಗನನ್ನ ಚೆನ್ನಾಗಿ ಬೈತಾರಂತೆ ಜಗನ್ನಾಥ ಮಿಶ್ರ. ಆಮೇಲೆ ಅದೇ ದಿನ ರಾತ್ರಿ ಏನಾಗ್ತದೆ, ಜಗನ್ನಾಥ ಮಿಶ್ರರಿಗೊಂದು ಕನಸು ಬೀಳ್ತದೆ. ಆ ಕನಸಿನಲ್ಲಿ ಬ್ರಾಹ್ಮಣನೊಬ್ಬನು ಕಾಣಿಸಿಕೊಂಡು ಬಹು ಕೋಪದಿಂದ ಹೀಗೆ ಹೇಳ್ತಾನಂತೆ, ಅಯ್ಯ ಜಗನ್ನಾಥ ಮಿಶ್ರ, ನಿನ್ನ ಮಗನ ಬಗೆಗೆ ನಿನಗೆ ಏನೇನು ತಿಳಿಯದು. ಅವನು ನಿನ್ನ ಮಗನೆಂಬುದಷ್ಟೇ ನಿನಗೆ ತಿಳಿದಿರುವುದು. ಇದೇ ಕಾರಣ ಹಿಡಿದು ನೀನು ಅವನನ್ನು ಹೊಡೆದು ಬೈದು ಮಾಡುತ್ತೀಯೇ ಅಂತೇಳಿ ಹೇಳ್ತಾರೆ. ಆಗ ಜಗನ್ನಾಥ ಮಿಶ್ರ ಹೇಳ್ತಾರೆ, ಈ ಹುಡುಗ ದೇವತೆಯೋ ಹಠಯೋಗಿಯೋ ಅಥವಾ ಮಹಾನ್ ಸಂತ ಪುರುಷನೋ ಆಗಿರಬಹುದು. ಅವನೇನು ಎನ್ನುವುದು ನನಗೆ ಅಷ್ಟು ಮುಖ್ಯವಾಗುವುದಿಲ್ಲ. ಅವನು ನನ್ನ ಮಗ ಎಂಬುದಷ್ಟೇ ನನ್ನ ಭಾವನೆ ಅಂತೇಳಿ ಅವರಿಗೆ ಹೇಳ್ತಾರೆ ವಾಪಸ್ಸು. ಹಾಗೆ ನೀತಿ ಹಾಗೂ ಧರ್ಮಗಳ ವಿಚಾರದಲ್ಲಿ ಮಗನಿಗೆ ವಿದ್ಯೆ ಕಲಿಸುವುದು ತಂದೆಯಾದವನ ಕರ್ತವ್ಯ. ಹೀಗೆ ನಾನು ಅವನಿಗೆ ಶಿಕ್ಷಣ ಕೊಡದೆ ಹೋದರೆ ಅವನು ಬೇರೆ ಹೇಗೆ ತಾನೇ ಅದನ್ನೆಲ್ಲ ಕಲಿಯಬಲ್ಲ. ತಂದೆಯಾದವನದು ಕರ್ತವ್ಯ, ಮಗ ತಪ್ಪು ಮಾಡಿದಾಗ ಅದನ್ನ ತಿದ್ದುವುದು ಅಂತ ಹೇಳ್ಕೊಂಡು ನಾನು ಆ ರೀತಿಯ ಶಿಕ್ಷಣ ನಾನು ಕೊಡದೆ ಹೋದ್ರೆ ಇನ್ಯಾರು ಅವನು ಹೇಗೆ ತಾನೇ ಕಲೀಲಿಕ್ಕೆ ಸಾಧ್ಯ ಅಂತೇಳಿ ಹೇಳ್ತಾರೆ. ಅದಕ್ಕೆ ಬ್ರಾಹ್ಮಣ ಏನು ಉತ್ತರ ಕೊಡ್ತಾನೆ, ನಿನ್ನ ಮಗನು ಸ್ವಯಂ ಪ್ರಕಾಶದಿಂದ ದಿವ್ಯ ಜ್ಞಾನವನ್ನ ಪಡೆದ ಸಿದ್ಧ ಪುರುಷನಾಗಿದ್ದಲ್ಲಿ ನೀನು ಕೊಡುವ ಶಿಕ್ಷಣ ಅವನಿಗೆ ಯಾವ ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಅವನು ಸ್ವಯಂ ಪ್ರಕಾಶ ದಿವ್ಯ ಜ್ಞಾನವನ್ನ ಹೊಂದಿದವನು, ಅಂತ ಒಂದು ಸಿದ್ಧ ಪುರುಷ ಅವನು. ಹಾಗಿರುವಾಗ ನಿನ್ನ ಒಂದು ಶಿಕ್ಷಣ ಏನು ಪ್ರಯೋಜನಕ್ಕೆ ಬರ್ತದೆ ಅಂತೇಳಿ ಕೇಳ್ತಾರೆ. ಆಗ ಜಗನ್ನಾಥ ಮಿಶ್ರ ಹೇಳ್ತಾರೆ, ನನ್ನ ಮಗನು ಸಾಮಾನ್ಯನಾಗಿರದೆ ನಾರಾಯಣನೇ ಆಗಿದ್ದಾನೆಂದು ಇಟ್ಟುಕೊಂಡರೂ ಮಗನಿಗೆ ವಿದ್ಯೆ ಕಲಿಸುವುದು ತಂದೆಯ ಹೊಣೆ ಅಂತೇಳಿ ಹೇಳ್ತಾರಂತೆ. ಹೀಗೆ ಈ ಇಬ್ಬರು ಕೂಡ ಜಗನ್ನಾಥ ಮಿಶ್ರ ಹಾಗೂ ಬ್ರಾಹ್ಮಣ ಕನಸಿನಲ್ಲಿ ಧರ್ಮಶಾಸ್ತ್ರ ವಿಚಾರವನ್ನ ಚರ್ಚಿಸ್ತಾರೆ. ಆದರೂ ಜಗನ್ನಾಥ ಮಿಶ್ರರು ಅಪ್ಪಟ ಪಿತೃಪ್ರೇಮಿ ಆಗಿದ್ದಾರಾಗಿ ಬೇರೆ ಇನ್ನೊಂದರ ವಿಚಾರ ಅವರಿಗೆ ಬೇಕಾಗಿದ್ದಿರ್ಲಿಲ್ಲ ಅಂತ ಹೇಳ್ಕೊಂಡು, ಅಂದ್ರೆ ಅಂತ ಒಂದು ಜಗನ್ನಾಥ ಮಿಶ್ರರು ಅಪ್ಪಟ ಪಿತೃಪ್ರೇಮಿ ಆಗಿದ್ದವರಾಗಿ ಬೇರೆ ಇನ್ನೊಂದರ ವಿಚಾರ ಅವರಿಗೆ ಬೇಕಾಗಿರ್ಲಿಲ್ಲ ಅಂತ ಹೇಳ್ಕೊಂಡು. ಹಾಗೆ ಮತ್ತೆ ಜಗನ್ನಾಥ ಮಿಶ್ರರ ಸಂಗಡ ಮಾತನಾಡಿದ ಬ್ರಾಹ್ಮಣನ ಕೊನೆಗೆ ಬಹು ಸಂತುಷ್ಟನಾಗಿ ಹಿಂದಿರುಗ್ತಾನೆ. ಈತ ಜಗನ್ನಾಥ ಮಿಶ್ರರು ಕನಸು ತಿಳಿದು ಎಚ್ಚೆತ್ತು ಸೋಜಿಗಕ್ಕೆ ಸಂದರು. ಅಂದ್ರೆ ಆಶ್ಚರ್ಯ ಆಗ್ತದೆ, ಇಷ್ಟು ಹೊತ್ತು ನಾನು ನೋಡಿದ್ದು ಕನಸಲ್ವಾ ಅಂತ ಹೇಳ್ಕೊಂಡು, ಯಾಕೆ ಆತರ ಕನಸು ಬಿತ್ತು ಅಂತೇಳಿ ಅವರಿಗೆ ಸೋಜಿಗ ಆಗ್ತದೆ. ತಮಗೆ ಬಿದ್ದ ಕನಸಿನ ವಿಚಾರವನ್ನ ಜಗನ್ನಾಥ ಮಿಶ್ರರು ತಮ್ಮ ಬಂಧು ಬಾಂಧವರಿಗೆಲ್ಲ ಹೇಳ್ತಾರೆ. ಕೇಳಿದ ಪ್ರತಿಯೊಬ್ಬರಿಗೆ ಕೂಡ ತುಂಬಾ ಆಶ್ಚರ್ಯ ಪಡ್ತಾರಂತೆ. ಹೀಗೆ ಈ ರೀತಿ ಗೌರಹರಿಯ ಬಾಲ್ಯ ಲೀಲೆಗಳನ್ನ ತೋರುತ್ತಾ ದಿನೇ ಅವನು ತಾಯಿ ತಂದೆಯರ ಸಂತೋಷವನ್ನ ಹೆಚ್ಚಿಸ್ತಾ ಇದ್ದ. ಕೆಲವು ದಿನಗಳು ಕಳೆದ ಬಳಿಕ ಜಗನ್ನಾಥ ಮಿಶ್ರರು ಹಾತಿ ಕಡಿ ಎನ್ನುವ ಒಂದು ಶಾಸ್ತ್ರವಿದ್ಯೆಯನ್ನ ಆಚರಿಸುವುದರ ಮೂಲಕ ಚೈತನ್ಯರ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ನಾಂದಿ ಹಾಡಿದರು ಅಂತ ಹೇಳ್ಕೊಂಡು. ಹಾತೆ ಕಡಿ ಅಂದ್ರೆ
ಅದೇ ನಾವೀಗ ಅಕ್ಷರಾಭ್ಯಾಸ ಅಂತ ಏನ್ ಹೇಳ್ತೇವೆ, ಒಂದು ಅರಿಶಿನ ಕೊಂಬಲ್ಲಿ ಅಕ್ಷರಾಭ್ಯಾಸ ಮಾಡುದು, ಆ ರೀತಿ ಅವರದ್ದು ಹಾತೆ ಕಡಿ ಅಂತ ಹೇಳುವ ಒಂದು ಶಾಸ್ತ್ರ ವಿದ್ಯೆಯನ್ನು ಆಚರಿಸುವುದರ ಮೂಲಕ ಚೈತನ್ಯರ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ನಾಂದಿ ಹಾಡ್ತಾರೆ. ಬಹು ಸ್ವಲ್ಪ ಅವಧಿಯಲ್ಲೇ ಪ್ರಭುವರಿಯರು ಎಲ್ಲಾ ಅಕ್ಷರ ಸಂಯೋಜನೆಗಳನ್ನು ಕಲಿತುಕೊಳ್ತಾರಂತೆ. ಆಮೇಲೆ ಇಲ್ಲಿ ಬರೆಯಲಾಗಿರುವುದು ಭಗವಾನ್ ಚೈತನ್ಯ ಮಹಾಪ್ರಭುವರಿಯರ ಬಾಲ ಲೀಲೆಗಳ ಸಂಕ್ಷಿಪ್ತ ವಿವರಗಳು ಅಷ್ಟೇ. ಲೀಲೆಗಳನ್ನು ಅವು ನಡೆದ ಕ್ರಮದಲ್ಲಿ ಹೇಳಿದೆ. ವೃಂದಾವನದಾಸ ಠಾಕೂರರು ಬರೆದಿರುವ ಚೈತನ್ಯ ಭಾಗವತ ಎನ್ನುವ ಗ್ರಂಥದಲ್ಲಿ ಈ ಲೀಲೆಗಳನ್ನ ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಅಂತೇಳಿ ಇಲ್ಲಿ ಬ್ರೀಫ್ ಆಗಿ ಕೊಟ್ಟಿದ್ದಾರೆ ಅಷ್ಟೇ, ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿರುವಂತದ್ದು. ಇನ್ನ ಡಿಟೇಲ್ ಬೇಕಿದ್ರೆ ಚೈತನ್ಯ ಭಾಗವತ ವೃಂದಾವನದಾಸ ಠಾಕೂರರು ಬರೆದಿರುವ ಒಂದು ಗ್ರಂಥದಲ್ಲಿ ಇದೆ ಅಂತೇಳಿ. ಆದ್ದರಿಂದ ನಾನು ಇಲ್ಲಿ ಚೈತನ್ಯರ ಲೀಲೆಗಳ ಸಂಕ್ಷಿಪ್ತ ಪರಿಚಯವನ್ನಷ್ಟೇ ಮಾಡಿದ್ದೇನೆ. ಪುನರುಕ್ತಿ ದೋಷ ಮಾಡಿಯೇನೆಂಬ ಭಯದಿಂದ ನಾನಿಲ್ಲಿ ಆ ಲೀಲೆಗಳ ದೀರ್ಘ ವರ್ಣನೆಗೆ ಕೈ ಹಾಕಿಲ್ಲ ಅಂತ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಮುಂದೆ ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚರಿತಾಮೃತವನ್ನ ಕಥಿಸುತ್ತೇನೆ ಅಂತ ಹೇಳ್ಕೊಂಡು 14ನೇ ಅಧ್ಯಾಯ ಇಲ್ಲಿಗೆ ಮುಗೀತದೆ ಭಾವಾರ್ಥ. ಇನ್ನು 15ನೇ ಅಧ್ಯಾಯ ಪ್ರಭುವಿನ ಪೌಗಂಡ ಲೀಲೆ ಅಂತ ಹೇಳ್ಕೊಂಡು ಇಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಚರಣ ಕಮಲಗಳಿಗೆ ನಾನು ನನ್ನ ಗೌರವ ಪೂರ್ವಕವಾದ ನಮಸ್ಕಾರವನ್ನ ಸಮರ್ಪಿಸುತ್ತೇನೆ. ಏಕೆಂದರೆ ಅವರ ಪಾದ ಪದ್ಮಗಳಿಗೆ ಸುಮನಸ್ ಎಂಬ ಒಂದು ಹೂವನ್ನ ಅರ್ಪಿಸುವಷ್ಟರಿಂದಲೇ ಒಬ್ಬ ಅತೀತ ಐಹಿಕ ಭೋಗಾಸಕ್ತರು ಭಕ್ತನಾಗುತ್ತಾನೆ ಅಂತ ಹೇಳ್ಕೊಂಡು ಅವರ ಒಂದು ವಂದನಾ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ 15ನೇ ಅಧ್ಯಾಯದಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ಮಂಗಳವಾಗಲಿ, ಭಗವಾನ್ ನಿತ್ಯಾನಂದ ಪ್ರಭುಗಳ ಕೀರ್ತಿ ಎಲ್ಲೆಲ್ಲೂ ಮೊಳಗಲಿ, ಅದ್ವೈತಾಚಾರ್ಯರ ಮಹಿಮೆ ಚಿರಾಯುವಾಗಲಿ, ಭಗವಾನ್ ಚೈತನ್ಯ ಮಹಾಪ್ರಭುಗಳ ಭಕ್ತ ವೃಂದಕ್ಕೆ ಶುಭವಾಗಲಿ ಅಂತೇಳಿ ಹೇಳ್ತಾರೆ. ಪ್ರಭುವರಿಯರು ಅವರ 5 ರಿಂದ 10 ವಯಸ್ಸಿನ ಅವಧಿಯಲ್ಲಿ ಮಾಡಿದ ಕಾರ್ಯಗಳನ್ನು ಈಗ ನಾನು ಪರಿಗಣನೆಗೆ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ರೆ 5 ರಿಂದ 10ನೇ ವಯಸ್ಸಿನ ಅವಧಿಯ ಒಂದು ಇದನ್ನ ಪಾವಗಂಡ ಅಲ್ಲಿ ಬಾಲ್ಯ, ಪಾವಗಂಡ, ಕಿಶೋರ, ಯೌವನ ಅಂತ ಹೇಳ್ಕೊಂಡು ಆ 4 ಹಂತ ಏನಿದೆ ಅವರದ್ದು, ಆ ಒಂದು ಇದ್ರಲ್ಲಿ 1 ರಿಂದ 5ರವರೆಗೆ ಬಾಲ್ಯ ಆಗಿರ್ತದೆ. ಈಗ 5 ರಿಂದ 10ರ ಅವಧಿ ಅದು ಪೌಗಂಡ ಅಂತ ಹೇಳ್ಕೊಂಡು ಈಗ ನಾನು ಪರಿಗಣನೆಗೆ ತೆಗೆದುಕೊಳ್ಳುತ್ತೇನೆ. ವಿದ್ಯಾರ್ಜನೆ ಈ ಅವಧಿಯಲ್ಲಿ ಅವರ ಪ್ರಮುಖ ಕಾರ್ಯವಾಗಿತ್ತು ಅಂತ ಹೇಳ್ಕೊಂಡು ಈ ಒಂದು 5 ರಿಂದ 10ನೇ ವಯಸ್ಸು ಏನಿದೆ ಅದರಲ್ಲಿ ವಿದ್ಯಾರ್ಜನೆಯೇ ಪ್ರಮುಖ ಕಾರ್ಯ ಆಗಿರ್ತದೆ. ಪೌಗಂಡ ವಯಸ್ಸಿನಲ್ಲಿ ಪ್ರಭುವಿನ ಲೀಲೆಗಳು ಬಹು ಪ್ರಶಸ್ತವಾದವು ಅಂತೇಳಿ ವಿದ್ಯಾರ್ಜನೆ ಅವರ ಮುಖ್ಯ ಉದ್ಯೋಗವಾಗಿತ್ತು. ಅದಾದ ತರುವಾಯ ಬಹು ಮನೋಹರವಾದ ಅವರ ವಿವಾಹ ನೆರವೇರ್ತದೆ. ಪ್ರಭುವರಿಯರು ಗಂಗಾದಾಸ ಪಂಡಿತರ ಶಾಲೆಯಲ್ಲಿ ವ್ಯಾಕರಣ ಶಾಸ್ತ್ರದ ಅಭ್ಯಾಸ ಮಾಡ್ತಾ ಇದ್ರು. ಆಗ ವ್ಯಾಕರಣದ ನಿಯಮ ಹಾಗೂ ಸೂತ್ರಗಳನ್ನ ಒಂದು ಸಲ ಕೇಳುವುದೇ ತಡ ಅವು ಅವರಿಗೆ ಆ ಕ್ಷಣವೇ ಬಾಯಿಗೆ ಬಂದು ಬಿಡ್ತಾ ಇತ್ತಂತೆ. ಒಂದ್ಸಲ ಕೇಳಿದ್ದೇ ತಡ ಅವರಿಗೆ ಬಾಯಲ್ಲಿ ಬರ್ತಾ ಇತ್ತು ಅಂತೇಳಿ. ಮತ್ತೆ ಪಂಜಿಟೀಕಾ ಎನ್ನುವ ವ್ಯಾಕರಣ ಗ್ರಂಥದ ಮೇಲೆ ಚೈತನ್ಯರು ಎಂತಹ ಪ್ರಭುತ್ವ ಗಳಿಸಿದ್ದರೆಂದ್ರೆ ಅವರು ಆಗತಾನೆ ಪಾಠಕ್ಕೆ ಸೇರಿದ ವಿದ್ಯಾರ್ಥಿ ಆಗಿದ್ದರೂ ಕೂಡ ಇತರ ವಿದ್ಯಾರ್ಥಿಗಳ ಮೇಲೆ ವಿಜಯ ಸಾಧಿಸಬಲ್ಲವರಾಗಿರ್ತಾರೆ. ಹಾಗೆ ತಾವು ಬರೆದಿದ್ದ ಚೈತನ್ಯ ಮಂಗಳ ಎನ್ನುವ ಗ್ರಂಥದಲ್ಲಿ ಮುಂದೆ ಈ ಗ್ರಂಥವು ಚೈತನ್ಯ ಭಾಗವತ ಎನ್ನುವ ಹೆಸರು ಪಡೀತದಂತೆ. ಶ್ರೀಲ ವೃಂದಾವನದಾಸ ಠಾಕೂರರು ಚೈತನ್ಯ ಮಹಾಪ್ರಭುಗಳ ವಿದ್ಯೆಗೆ ಸಂಬಂಧಿಸಿದ ಲೀಲೆಗಳನ್ನ ವಿಸ್ತಾರವಾಗಿ ಅಲ್ಲಿ ವರ್ಣಿಸಿದ್ದಾರೆ ಅಂತ ಹೇಳ್ಕೊಂಡು ಮತ್ತೆ ಒಂದು ದಿನ ಚೈತನ್ಯ ಮಹಾಪ್ರಭುಗಳು ತಮ್ಮ ತಾಯಿಯ ಪಾದಗಳಿಗೆ ನಮಸ್ಕರಿಸಿ ತಮಗೆ ಆಕೆಯಿಂದ ಒಂದು ದಾನವು ಬೇಕಾಗಿದೆ ಅಂತೇಳಿ ವಿನಂತಿಸ್ಕೊಳ್ತಾರೆ. ಚೈತನ್ಯರ ತಾಯಿ ಉತ್ತರ ಕೊಡ್ತಾಳೆ, ಪ್ರೀತಿಯ ಮಗನೇ, ನೀನು ಏನನ್ನಾದರೂ ಕೇಳು, ನಾನು ಅದನ್ನು ಕೊಡುವೆ ಅಂತ ಹೇಳ್ಕೊಂಡು. ತರುವಾಯ ಪ್ರಭುಗಳು ಹೇಳ್ತಾರೆ, ಅಮ್ಮ ಏಕಾದಶ ದಿನ ಅನ್ನ ಉಣ್ಣಬೇಡ ಅಂತೇಳಿ ಹೇಳ್ತಾರೆ. ಈ ಒಂದು ದಾನ ಅಂತ ಹೇಳಿದ್ರೆ ಅದನ್ನ ಅವ್ರು ಕೇಳ್ಕೊಳ್ತಾರೆ. ತಾಯಿ ಶಚಿಮಾತೆ ನುಡಿತಾರೆ, ನೀನು ತುಂಬಾ ಒಳ್ಳೆಯದನ್ನೇ ಹೇಳಿದೆ. ಏಕಾದಶಿಯ ದಿನ ನಾನು ಧಾನ್ಯವನ್ನು ಉಣ್ಣುವುದಿಲ್ಲ. ಆ ದಿನದಿಂದ ಆಕೆಯು ಏಕಾದಶಿಯ ದಿನ ಉಪವಾಸ ಮಾಡುವುದನ್ನ ಆರಂಭಿಸ್ತಾರಂತೆ. ಅದಾದ ತರುವಾಯ ವಿಶ್ವರೂಪವನು ಯೌವನಕ್ಕೆ ಬಂದ ತರುಣನಾಗಿ ಬೆಳೆದಿದ್ದನ್ನು ನೋಡಿ ಜಗನ್ನಾಥ ಮಿಶ್ರರು ಮಗನಿಗೆ ಕನ್ಯೆಯನ್ನು ಗೊತ್ತುಪಡಿಸಿ ಮದುವೆ ಮಾಡಲು ಬಯಸ್ತಾರೆ. ವಿಶ್ವರೂಪ ಅಂದ್ರೆ ಚೈತನ್ಯರ ಅಣ್ಣ, ಸೋದರ. ಮದುವೆಯ ಪ್ರಸ್ತಾಪವನ್ನು ಕೇಳಿದ ವಿಶ್ವರೂಪನು ಸನ್ಯಾಸ ಸ್ವೀಕರಿಸಲು ಹಾಗೂ ಯಾತ್ರಾ ಸ್ಥಳಗಳ ಸಂಚಾರ ಮಾಡಲು ಆ ಕೂಡಲೇ ಮನೆ ತೆರೆದು ಹೊರಟು ಹೋಗುವರು. ಅವನಿಗೆ ಮದ್ವೆಗೆ ಅಂತೇಳಿ ಮಾತು ಬರ್ಬೇಕಾದ್ರೆ ಅವರಿಗೆ ಅದು ಇಷ್ಟ ಇರೋದಿಲ್ಲ. ಹಾಗಾಗಿ ಸನ್ಯಾಸ ಸ್ವೀಕರಿಸ್ಬೇಕು ಅಂತ
ಮನೆ ತೊರೆದು ಹೋಗ್ತಾರೆ, ಯಾತ್ರಾ ಸ್ಥಳಕ್ಕೆ ಹೋಗ್ತಾರೆ ಅಂತೆ. ಹಿರಿಯ ಪುತ್ರ ವಿಶ್ವರೂಪನು ತಮ್ಮನ್ನು ಬಿಟ್ಟು ಹೊರಟು ಹೋದ ವಾರ್ತೆಯನ್ನ ಕೇಳಿದ ಶಚಿಮಾತೆ ಹಾಗೂ ಜಗನ್ನಾಥ ಮಿಶ್ರರು ತುಂಬಾ ವ್ಯಾಕುಲಿತರಾಗ್ತಾರೆ. ಆಗ ಭಗವಾನ್ ಚೈತನ್ಯರು ಅವರನ್ನ ಸಂತೈಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಹೇಳ್ತಾರೆ ಅವರು, ಪ್ರಿಯ ತಂದೆ ತಾಯಿಯರೇ, ವಿಶ್ವರೂಪನು ಸನ್ಯಾಸ ಸ್ವೀಕರಿಸಿದ್ದರಿಂದ ಒಳ್ಳೆಯದೇ ಆಯಿತು. ಏಕೆಂದರೆ ಇದರಿಂದಾಗಿ ಅವನು ತನ್ನ ತಾಯಿಯ ಹಾಗೂ ತಂದೆಯ ವಂಶಗಳೆರಡನ್ನೂ ಉದ್ಧರಿಸಿದಂತಾಯಿತು ಅಂತೇಳಿ ಅವರಿಗೆ ಸಮಾಧಾನ ಹೇಳ್ತಾರೆ. ಹಾಗೆ ತಾವು ನಿಂತು ತಂದೆ ತಾಯಿಯ ಸೇವೆಯನ್ನ ಮಾಡುವುದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಆಶ್ವಾಸನೆಯನ್ನ ನೀಡ್ತಾರೆ. ಆಗ ಚೈತನ್ಯರ ಮಾತಾಪಿತೃಗಳು ಸಂತೋಷ ಚಿತ್ತರಾಗ್ತಾರೆ ಅಂತ ಹೇಳ್ಕೊಂಡು ಅದನ್ನ ಕೇಳಿ ಅವರಿಗೆ ಖುಷಿ ಆಗ್ತದೆ. ಮತ್ತೆ ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಗವಂತನಿಗೆ ಅರ್ಪಿಸಲಾಗಿದ್ದ ನೈವೇದ್ಯ ಮತ್ತು ತಾಂಬೂಲವನ್ನ ಮೆದ್ದಾರು. ತಾಂಬೂಲವು ಅಮಲನ್ನು ತಂದದ್ದರಿಂದ ಅವರು ಪ್ರಜ್ಞೆ ಕಳೆದುಕೊಂಡು ನೆಲಕ್ಕೆ ಬೀಳ್ತಾರೆ ಅಂತೆ. ಅಂದ್ರೆ ಅಲ್ಲಿ ಭಗವಂತನಿಗೆ ಅರ್ಪಿಸಲಾಗಿದ್ದ ನೈವೇದ್ಯ ಮತ್ತು ತಾಂಬೂಲ ಅದನ್ನ ತಿಂದಾಗ ಅವರಿಗೆ ಪ್ರಜ್ಞೆ ಕಳೆದುಕೊಂಡು ನೆಲದ ಮೇಲೆ ಬೀಳ್ತಾರೆ ಬಿದ್ರು ಅಂತ ಹೇಳ್ಕೊಂಡು, ತಾಯಿ ತಂದೆಯರು ಚೈತನ್ಯರ ಮುಖದ ಮೇಲೆ ಅವಸರವಾಗಿ ನೀರನ್ನು ಸಿಂಪಡಿಸಲಾಗಿ ಪ್ರಭುವರಿಯರು ಎಚ್ಚೆತ್ತುಕೊಳ್ತಾರೆ. ಹೀಗೆ ಎಚ್ಚೆತ್ತವರೇ ತಮ್ಮ ತಾಯಿ ತಂದೆಯರು ಹಿಂದೆಂದೂ ಕೇಳದಿದ್ದಂತಹ ಆಶ್ಚರ್ಯಕರವಾದ ಮಾತೊಂದನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ಚೈತನ್ಯ ಮಹಾಪ್ರಭುಗಳು ನುಡಿತಾರೆ, ವಿಶ್ವರೂಪನು ನನ್ನನ್ನು ತನ್ನೊಡನೆ ಕರೆದೊಯ್ದ. ಅಷ್ಟೇ ಅಲ್ಲ, ನಾನು ಕೂಡ ಸನ್ಯಾಸ ಸ್ವೀಕರಿಸಬೇಕೆಂದು ನನ್ನಲ್ಲಿ ಭಿನ್ನವಿಸಿಕೊಂಡ ಅಂತ ಹೇಳ್ಕೊಂಡು, ವಿಶ್ವರೂಪನಿಗೆ ನಾನು ಹೀಗೆಂದು ಉತ್ತರ ಕೊಟ್ಟೆ, ಮನೆಯಲ್ಲಿ ಅಸಹಾಯಕರಾದ ನನ್ನ ತಂದೆ ತಾಯಿಯರಿದ್ದಾರೆ. ಅಲ್ಲದೆ ನಾನಿನ್ನೂ ಮಗು, ಸನ್ಯಾಸ ಸ್ವೀಕರಿಸುವ ಬಗೆಗೆ ನಾನೇನು ಬಲ್ಲೆ ಹೇಳು ಅಂತೇಳಿ ಹೇಳಿದೆ ನಾನು ಅಂತ ಹೇಳ್ಕೊಂಡು, ಮುಂದೆ ನಾನು ಸಂಸಾರವಂದಿಗನಾಗಿ ತಾಯಿ ತಂದೆಯರ ಸೇವೆ ಮಾಡುತ್ತೇನೆ. ಏಕೆಂದರೆ ನನ್ನ ಈ ಕಾರ್ಯವು ನಾರಾಯಣನನ್ನು ಹಾಗೂ ಅವನ ಮಡದಿ ಐಶ್ವರ್ಯ ದೇವತೆಯನ್ನು ಬಹುವಾಗಿ ಸಂತೋಷ ಪಡಿಸ್ತದೆ ಅಂತೇಳಿ, ನಾನು ಸಂಸಾರಿಯಾಗಿ ತಂದೆ ತಾಯಿಯರ ಸೇವೆ ಮಾಡಿದ್ರೆ ಅದು ಭಗವಂತ ನಾರಾಯಣ ಮತ್ತು ಅವನ ಮಡದಿ ಐಶ್ವರ್ಯ ದೇವತೆ ಅವರಿಗೆ ತುಂಬಾ ಸಂತೋಷ ಕೊಡ್ತದೆ ಅಂತೇಳಿ ಹೇಳಿದೆ ಅಂತ ಹೇಳ್ಕೊಂಡು, ಬಳಿಕ ವಿಶ್ವರೂಪನು ನನ್ನನ್ನು ಮನೆಗೆ ಕಳುಹಿಸಿಕೊಟ್ಟ. ನನ್ನ ತಾಯಿ ಶಚಿದೇವಿಗೆ ಕೋಟಿ ನಮಸ್ಕಾರಗಳನ್ನ ಸಮರ್ಪಿಸು ಅಂತೇಳಿ ನನ್ನಲ್ಲಿ ಭಿನ್ನವಿಸಿಕೊಂಡ ಅಂತ ಹೇಳ್ಕೊಂಡು, ಅಂದ್ರೆ ಆ ಒಂದು ಪ್ರಸಾದ ಸ್ವೀಕರಿಸಿ ಆ ಪ್ರಜ್ಞೆ ತಪ್ಪಿದಾಗ ನಡೆದಿರುವಂತ ಈ ಒಂದು ಇದನ್ನ ಅವರಿಗೆ ಹೇಳ್ತಾರೆ. ಈ ರೀತಿ ನನ್ನ ಕೋಟಿ ನಮನ ತಂದೆ ತಾಯಿಗೆ ಸಮರ್ಪಿಸು ಅಂತ ಹೇಳಿ ಭಿನ್ನವಿಸಿಕೊಂಡ ನನ್ನ ಹತ್ರ ಅಂತ ಹೇಳ್ಕೊಂಡು, ಈ ಪರಿಯಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳು ವಿಧವಾದ ಲೀಲೆಗಳನ್ನ ತೋರುತ್ತಾರೆ. ಆದರೆ ಅವರೇಕೆ ಹಾಗೆ ಮಾಡಿದರೆಂಬುದು ನನಗೆ ಅರ್ಥವಾಗುತ್ತಿಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲ ಕಾಲ ನಂತರ ಜಗನ್ನಾಥ ಮಿಶ್ರರು ಈ ಜಗತ್ತನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿ ಹೋದರು. ಅವರ ತಂದೆಯವರು ಕಾಲ ಆಗ್ತಾರೆ. ಇತ್ತ ತಾಯಿ ಹಾಗೂ ಮಗನ ಶೋಕವು ಅವರ ಹೃದಯಗಳನ್ನ ತೋಯಿಸಿ ಬಿಟ್ಟಿತು ಅಂತ ಹೇಳ್ಕೊಂಡು, ಭಗವಾನ್ ಚೈತನ್ಯ ಹಾಗೂ ಅವರ ತಾಯಿಯನ್ನ ಸಂತೈಸಲು ಬಂಧು ಬಾಂಧವರು ಬಂದಿಳಿತಾರೆ. ಬಳಿಕ ಭಗವಾನ್ ಚೈತನ್ಯರು ಸ್ವಯಂ ದೇವೋತ್ತಮ ಪರಮ ಪುರುಷನೇ ಆಗಿದ್ದರೂ ಗತಿಸಿದ ತಂದೆಯ ಉತ್ತರ ಕ್ರಿಯೆಗಳನ್ನ ವೈದಿಕ ಪದ್ಧತಿಯಂತೆ ಮಾಡಿ ಮುಗಿಸ್ತಾರೆ. ಕೆಲವು ದಿನಗಳ ಬಳಿಕ ಪ್ರಭು ಹೀಗೆ ಆಲೋಚಿಸ್ತಾರೆ, ನಾನು ಸನ್ಯಾಸ ಸ್ವೀಕರಿಸದೆ ಉಳಿದೆ ಮತ್ತು ನಾನು ಮನೆಯಲ್ಲೇ ಉಳಿದಿರುವುದರಿಂದ ಗೃಹಸ್ಥನಂತೆ ಬಾಳಬೇಕಾದ್ದು ನನ್ನ ಕರ್ತವ್ಯ ಅಂತ ಹೇಳ್ಕೊಂಡು ಅಂದ್ಕೊಳ್ತಾರೆ, ಆಲೋಚಿಸ್ತಾರೆ ಮನಸ್ಸಲ್ಲಿ. ಹಾಗೆ ಭಗವಾನ್ ಚೈತನ್ಯರ ಆಲೋಚನೆ ಈ ರೀತಿ ನಡೀತದೆ, ಹೆಂಡತಿಯೊಬ್ಬಳಿಲ್ಲದಿದ್ದರೆ ಗೃಹಸ್ಥನ ಬದುಕಿಗೆ ಯಾವ ಅರ್ಥವೂ ಇಲ್ಲ. ಹೀಗೆ ಪ್ರಭುಗಳು ಮದುವೆ ಮಾಡಿಕೊಳ್ಳಿಕ್ಕೆ ನಿಶ್ಚಯ ಮಾಡ್ತಾರೆ. ಕೇವಲ ಒಂದು ಮನೆಯು ಗ್ರಹ ಆಗೋದಿಲ್ಲ. ಅಲ್ಲಿ ಗ್ರಹ ಎನ್ನುವ ಶಬ್ದಕ್ಕೆ ಅರ್ಥ ನೀಡುವವಳು ಗೃಹಿಣಿಯಾದವಳು. ವ್ಯಕ್ತಿಯು ಮನೆಯಲ್ಲಿ ತನ್ನ ಹೆಂಡತಿಯೊಡನೆ ಬಾಳಿದರೆ ಇಬ್ಬರೂ ಒಟ್ಟಾಗಿ ಮಾನವ ಜೀವನದ ಧ್ಯೇಯಗಳನ್ನ ಸಾಧಿಸಬಹುದು ಅಂತೇಳಿ. ಒಂದು ದಿನ ಪ್ರಭುವರಿಯರು ಅಧ್ಯಯನ ಮುಗಿಸಿಕೊಂಡು ಮನೆಯ ಕಡೆಗೆ ಹೊರಡ್ತಾರೆ. ಅಂದ್ರೆ ಅವ್ರಿನ್ನ ಅಧ್ಯಯನದ ಆ ಒಂದು ಕಾಲಾವಧಿಯಲ್ಲಿ ಇರ್ತಾರೆ. ಆಗ ಆಕಸ್ಮಿಕವೋ ಎಂಬಂತೆ ವಲ್ಲಭಾಚಾರ್ಯರ ಮಗಳು ಗಂಗಾ ನದಿಯೆಡೆಗೆ ಹೋಗುತ್ತಿದ್ದುದು ಅವರ ಕಣ್ಣಿಗೆ ಬೀಳ್ತದೆ. ಪ್ರಭುವರಿಯರು ಹಾಗೂ ಲಕ್ಷ್ಮೀದೇವಿ ಒಬ್ಬರನ್ನೊಬ್ಬರು ಭೇಟಿ ಮಾಡಿದರು. ಈ ಮೊದಲೇ ದೈವವು ಏರ್ಪಡಿಸಿದ್ದಂತೆ ಆ ಇಬ್ಬರ ಬಾಂಧವ್ಯವು ಎಚ್ಚರಗೊಂಡಿತು. ಮತ್ತು ಆಕಸ್ಮಿಕವೋ ಎಂಬಂತೆ ಮದುವೆಗಳನ್ನು ಕುದುರಿಸುವ ವನಮಾಲಿ ಶಚಿದೇವಿಯನ್ನು ನೋಡಲು ಬಂದರು ಅಂತ ಹೇಳ್ಕೊಂಡು, ಅಂದ್ರೆ ಆ ರೀತಿ ಶಚಿದೇವಿಯನ್ನ ನೋಡ್ಲಿಕ್ಕೆ ಬರ್ತಾರೆ. ಅಲ್ಲಿ ಶಚಿದೇವಿಯ ಇಂಗಿತದಂತೆ ವನಮಾಲಿ ಘಟಕದ ವಿವಾಹದ ಏರ್ಪಾಡುಗಳನ್ನು ಮಾಡ್ತಾರೆ. ಕಾಲಕ್ರಮದಲ್ಲಿ ಚೈತನ್ಯರು ಲಕ್ಷ್ಮೀ ದೇವಿಯನ್ನ ಮದ್ವೆ ಆಗ್ತಾರೆ ಅಂತ ಹೇಳ್ಕೊಂಡು,
ಅಂದ್ರೆ ಈ ಒಂದು ಇದ್ರಲ್ಲಿ ವನಮಾಲಿ ಘಟಕ ಪೂರ್ವದಲ್ಲಿ ವಿಶ್ವಾಮಿತ್ರರಾಗಿರ್ತಾರಂತೆ. ಆ ವನಮಾಲಿ ಅಂತ ಹೇಳುವವರು ವಿಶ್ವಾಮಿತ್ರರಾಗಿರ್ತಾರೆ ಹಿಂದಿನ ಒಂದು ಇದ್ರಲ್ಲಿ ಅಂತ ಹೇಳ್ಕೊಂಡು. ಹಾಗೆ ಅವರಿಬ್ಬರ ಮದ್ವೆ ಆಗ್ತಾರೆ. ಅವರಿಬ್ಬರು ಚೈತನ್ಯರು ಮತ್ತು ಲಕ್ಷ್ಮೀ ದೇವಿ ಮದ್ವೆ ಆಗ್ತಾರೆ. ಪ್ರಭುವರಿಯರ ಎಳೆಯ ವಯಸ್ಸಿನ ಈ ಎಲ್ಲ ಲೀಲೆಗಳನ್ನ ವೃಂದಾವನದಾಸ ಠಾಕೂರರು ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಆ ಲೀಲೆಗಳ ಸಂಗ್ರಹ ರೂಪವನ್ನ ಮಾತ್ರ ನಾನು ಇಲ್ಲಿ ನೀಡ್ತಾ ಇದ್ದೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ತಮ್ಮ ಪೂರ್ವ ವಯಸ್ಸಿನಲ್ಲಿ ಪ್ರಭುವರಿಯರು ಬಹು ವಿಧದ ಲೀಲೆಗಳನ್ನ ತೋರಿದ್ರು. ಶ್ರೀಲ ವೃಂದಾವನದಾಸ ಠಾಕೂರರು ಅವುಗಳನ್ನೆಲ್ಲ ವಿಸ್ತಾರವಾಗಿ ವರ್ಣಿಸಿದ್ದಾರೆ. ಪ್ರಭುವರಿಯರ ಈ ಲೀಲೆಗಳ ಒಂದು ಸೂಚನೆಯನ್ನ ಮಾತ್ರ ನಾನಿಲ್ಲಿ ನೀಡಿದ್ದೇನೆ. ಏಕೆಂದರೆ ವೃಂದಾವನದಾಸ ಠಾಕೂರರು ತಾವು ಬರೆದಿರುವ ಚೈತನ್ಯ ಮಂಗಳ ಅಂದ್ರೆ ಈ ಚೈತನ್ಯ ಭಾಗವತ ಎನ್ನುವ ಗ್ರಂಥದಲ್ಲಿ ಪ್ರಭು ಈ ಲೀಲೆಗಳನ್ನ ವಿವರವಾಗಿ ಚಿತ್ರಿಸಿದ್ದಾರೆ. ಹಾಗೆ ಹೇಳಿ ಈ ಒಂದು ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಕೊನೆಗೆ ಮತ್ತೆ ವಂದನಾ ಸಮರ್ಪಿಸ್ತಾ ಇದ್ದಾರೆ. ಶ್ರೀಲ ರೂಪ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನ ಕಥಿಸುತ್ತೇನೆ. ಇಲ್ಲಿಗೆ ಪ್ರಭುವಿನ ಪೌಗಂಡ ಲೀಲೆ ಎನ್ನುವ 15ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು ಅಂತೇಳಿ ಹೇಳ್ತಾರೆ. ಹರೇ ಕೃಷ್ಣ. ಅಧ್ಯಾಯ 16. ಮಾತಾಜಿ ಸ್ಟಾಪ್ ಮಾಡಿ ಮಾತಾಜಿ, ಸಾಕು. ಓಕೆ, ಇನ್ನು ಅವರಿಗೆ ಒಂದು ಅರ್ಧ ಗಂಟೆ ರೆಸ್ಟ್ ಬೇಕಲ್ಲ. ಲಿಜ್ಜಿ ಮಾತಾಜಿ, ನಮ್ಗೆಲ್ಲ ಸರಿಯಾಗಿ ವಾಯ್ಸ್ ಕೇಳ್ತದೆ, ನಿಮ್ಗೆ ಕೇಳುದಿಲ್ಲವಾ? ಮೆಸೇಜ್ ಹಾಕಿದ್ರು ಅವರು. ಹರೇ ಕೃಷ್ಣ. ಬಾಕಿ ಎಲ್ಲರಿಗೆ ಕೇಳಿತ್ತಲ್ಲ? ಕೇಳಿತ್ತು. ಅವರೊಂದು ಮೆಸೇಜ್ ಹಾಕಿದ್ರು, ಅದಕ್ಕೆ ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಕೂಡ ಇದೆ 5ರಿಂದ 5:30 ಗಂಟೆಗೆ ಬಂದೆಲ್ಲರೂ ಜಾಯ್ನ್ ಆಗಿ. ಹರೇ ಕೃಷ್ಣ. ಮಾತಾಜಿಗೆ 6 ಗಂಟೆಗೂ ಬೇರೆ ಲಿಂಕ್ ಅಲ್ಲ? 6 ಗಂಟೆ ಲಿಂಕ್ ಹಾಕ್ಲಿಲ್ಲ ಮಾತಾಜಿ ಇನ್ನು? ಇಲ್ಲ ಗೊತ್ತಿಲ್ಲ. ಇದು ಲಿಂಕ್ ಆಗಿರ್ಲಿಕ್ಕಿಲ್ಲ ಮಾತಾಜಿ, ಅದು ಟೋಟಲ್ ಅಲ್ಲ, ಟೆಂಪಲ್ ದೇ ಏನಾದ್ರೂ ಇರ್ಬೋದು ಲಿಂಕ್. ಅದು ಅಲ್ಲಿ ಇದೆ ಅಂತ ಕಾಣ್ಬೇಕು ಅದರಲ್ಲಿ ಅದ್ರಲ್ಲಿ ಇಲ್ಲ ಇಷ್ಟ. ಈಗ ಸಹ ನೋಡಿದೆ ನಾನು.